ಮಾಯಸಂದ್ರ ಕೃಷಿ ಇಲಾಖೆಯಲ್ಲಿ ರೈತರು ಬೆಳೆದ ರಾಗಿಯನ್ನು ಬೆಂಬಲ ಬೆಲೆಗೆ ಮಾರಲು ಎಫ್ಐಡಿಯಲ್ಲಿ ದಾಖಲಾದ ತಪ್ಪು ಮಾಹಿತಿಯು ಇದೀಗ ತೊಂದರೆಯಾಗಿ ಪರಿಣಮಿಸಿದೆ. ಬೆಂಬಲ ಬೆಲೆಗೆ ಮಾರುವ ಪ್ರತಿಯೊಬ್ಬ ರೈತನು ಎಫ್ಐಡಿ ಹೊಂದಿರಬೇಕೆಂದು ಸರ್ಕಾರ ಕಾನೂನು ಮಾಡಿತ್ತು. ಈ ಕಾನೂನೇ ರೈತರಿಗೆ ಮುಳುವಾಗಿದೆ. 1 ಎಕರೆ 1.5 ಎಕರೆ ಇರುವ ರೈತರಿಗೆ ತಾವು ಮಾಡಿಸಿದ ಎಫ್ಐಡಿಯಲ್ಲಿ 10 ಎಕರೆ 12 ಎಕರೆ ಜಮೀನು ತೋರಿಸುತ್ತಿದೆ. ಇದರಿಂದ ಕೇವಲ 1 ಎಕರೆ ಹೊಂದಿರುವ ರೈತರನ್ನು ಬಿಗ್ ಫಾರ್ಮರ್ ಎಂದು ಕೃಷಿ ಇಲಾಖೆ ಅವರಿಂದ ರಾಗಿ ಕೊಳ್ಳಲು ನಿರಾಕರಿಸಿದೆ. ಸ್ಥಳೀಯ ನಿವಾಸಿಯಾದ ಗಿರೀಶ್ ಎಂಬುವವರ ಹೆಸರಿನಲ್ಲಿ ಯಾವುದೇ ಪಹಣಿ ಇಲ್ಲದಿದ್ದರೂ ಸಹ ಸುಮಾರು 10 ಜನರ ಪಹಣಿಯನ್ನು ಅವರ ಎಫ್ಐಡಿಗೆ ಸೇರಿಸಲಾಗಿದೆ. ಮಾಯಸಂದ್ರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಘದ ಉಪಾಧ್ಯಕ್ಷರಾದ ಎಂಆರ್ ಲೋಕೇಶ್ ರವರು ರೈತರಿಗೆ ಸರಿಯಾದ ಸಮಯಕ್ಕೆ ಬೆಂಬಲ ಬೆಲೆ ನೀಡಿದರೆ 5 ಎಕರೆಯಲ್ಲಿ ದುಡಿಯುವ ರೈತರು 10 ಎಕರೆಯಲ್ಲಿ ದುಡಿಯುತ್ತಾರೆ. ಆದರೆ ಎಫ್ಐಡಲ್ಲಿನ ದೊಡ್ಡ ರೈತ ಸಣ್ಣ ರೈತ ಎಂಬ ತಾರತಮ್ಯದಿಂದ ರೈತನ ಜೀವನ ಬೀದಿಗೆ ಬಂದಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್, ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ರವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಲಾಗುವುದು. ಒಂದು ವೇಳೆ ಇನ್ನೊಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಯದೇ ಹೋದಲ್ಲಿ ಪಟ್ಟಣದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಚಂದ್ರಶೇಖರ್ ಮತ್ತು ಸೂಳೆಕೆರೆಯ ಚಂದ್ರಣ್ಣನವರು ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಕಡೆ ನಮ್ಮ ಪಿಎಂ ಅವರು ಹೇಳ್ತಾರೆ ರೈತನ ಆದಾಯನ ದುಪ್ಪಟ್ಟು ಮಾಡ್ತೀನಿ ಅಂತ. ಇಲ್ಲಿ ಬೆಳೆದಿರೋದನ್ನ ನೀನು ಬಡವ ರೈತ ಶ್ರೀಮಂತ ರೈತ ಅಂತ ವಿಂಗಡಣೆ ಮಾಡಿ ನೀನು ತಂದಿನಿ ಅಂದ್ರೆ ನೀನು ಎಲ್ಲ ದುಪ್ಪಟ್ಟು ಮಾಡ್ತೀಯ. ಈಗ ಸರ್ಕಾರ ಹೊಂದಿಸಿರೋ ಇದಕ್ಕೂ ನರೇಂದ್ರ ಮೋದಿ ಹೇಳಿರೋದಕ್ಕೂ ಪ್ರಧಾನಮಂತ್ರಿ ಹೇಳಿರೋದಕ್ಕೂ ಎಲ್ಲಿ ಟ್ಯಾಲಿ ಮಾಡ್ತೀರಾ ನೀವು? ಹೆಂಗೆ ದುಪ್ಪಟ್ಟು ಮಾಡ್ತೀರಾ ನೀವು? ಇವತ್ತು ಈ ಒಂದು ಏನು ಇವತ್ತ ಇಲ್ಲಿ ತೀರ್ಮಾನ ತಗೊಂಡಿದ್ದ ಇವತ್ತು ಲೆಕ್ಟೇಟಲ್ಲಿ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಲೆಕ್ಟೇಟ್ನಲ್ಲಿ ನಾವು ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸ್ತೀವಿ. 1 ವಾರ ನಿಮಗೆ ಆ ಟೈಮನ್ನು ಕೊಟ್ಟಿರ್ತೀವಿ. ಇವತ್ತು 8 ದಿವಸದೊಳಗೆ ಸಮಸ್ಯೆನ ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ನಾವೆಲ್ಲ ಏನು ನಮ್ಮ ತುರುವೇಕೆರೆ ತಾಲೂಕಿನ ಎಲ್ಲ ರೈತ ಬಂಧುಗಳು ರೈತ ಸಂಘಟನೆಗಳ ವತಿಯಿಂದ ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತೇಳಿ ತಗೊಂಡಿದ್ದೀವಿ. ಅದಕ್ಕೆಲ್ಲ ರೈತರು ಸಹಕರಿಸ್ತಾರೆ. ಎಲ್ಲ ರೈತರು ಸಹ ಭಾಗವಹಿಸಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಆ ಹೋರಾಟ ಆಗಬಾರ್ದು ಅಂದರೆ ಸರ್ಕಾರ 1 ವಾರದೊಳಗೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡಬೇಕು. ಈಗ ಏನು ಈ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಮುಖಾಂತರ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತೇ ನಾವು ಅವ್ರಿಗೆ ಒಂದು ಲೆಟರ್ ಕಳಿಸ್ಕೊಡ್ತೀವಿ ಸರ್. ನೋಡಿ, ನನ್ನ ಹೆಸರಲ್ಲಿ ಜಮೀನೇ ಇಲ್ಲ, 1 ಪಾಯಿಂಟು ನನ್ನ ಹೆಸರಲ್ಲಿ 1 ಜಮೀನಿಲ್ಲ. ಆದರೂ ನೋಡಿ ಎಷ್ಟು ಪಾಣಿ ಬರ್ತಾಯಿತ್ತು ನೋಡಿ. ಇದು ಕಮ್ಮಿ. ನನ್ನ ಅದು ಫ್ರೂಟ್ಸಲ್ಲಿ ಓಪನ್ ಮಾಡಿದ್ರೆ ಇನ್ನೂ ಒಂದು 15-20 ಬರುತ್ತೆ. ಪ್ರಿಂಟ್ ಎಲ್ಲರಿಗೂ ಬೇಡ ಅಂತ ತಾಂಡಿಲ್ಲ. ಜಮೀನೇ ಇಲ್ಲ. ನಮ್ಮ ಹೆಸರಲ್ಲಿ ಯಾವುದೋ 1 ಪಾಣಿನೂ ಇಲ್ಲ, 1 ಖಾತೆನೂ ಇಲ್ಲ, ಜಮೀನೇ ಇಲ್ಲ. ಬಟ್ ನನ್ನ ಹೆಸರಲ್ಲಿ ಫ್ರೂಟ್ಸಲ್ಲಿ 10ರಿಂದ 15 ಪಾಣಿ ತೋರಿಸ್ತಾ ಇದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.